ಬಂಟ ನಿಗಮ ಆಗಬೇಕಂತ ಯಾರಿಗೂ ಇಷ್ಟವರೆಗೆ ಸುಮಾರು ವರ್ಷದಿಂದ ಸರ್ಕಾರ ಈ ಬಂಟ ಸಮಾಜವನ್ನು ಗುರುತಿಸಿದನ್ನೇ ನೋಡಿಲ್ಲ. ಹಲವು ಹತ್ತು ಸರ್ಕಾರಗಳು ಬಂದು ಹೋಯಿತು. ಕಳೆದ ಬಾರಿ ಪ್ರಣಾಳಿಕೆಯಲ್ಲಿ ನಮ್ಮ ಸುರ್ಜೇವಾಲ ಮಂಜುನಾಥ ಭಂಡಾರಿ ಅವರ ಹತ್ರ ಚರ್ಚೆ ಮಾಡುವಾಗ, ಜನಸಂಖ್ಯೆ ಆಧಾರಿತವಾಗಿ ಚರ್ಚೆ ಮಾಡ್ತಾ ಇರುವಾಗ ಬಿಲ್ಲವ ಸಮಾಜದ ಬಗ್ಗೆ ಉಲ್ಲೇಖ ಬಂತು. ಆನಂತರ ಬಂಟ ಸಮಾಜದ ಬಗ್ಗೆ ಉಲ್ಲೇಖ ಬಂತು. ಆವಾಗ ಒಂದಷ್ಟು ಜನರ ಪ್ರಣಾಳಿಕೆಯಲ್ಲಿ ಯಾರೆಲ್ಲ ಇದ್ರು ಅವರ ಹತ್ರ ಮಾಹಿತಿಯನ್ನು ಹಂಚಿಕೊಳ್ಳುವಾಗ ಅಲ್ಲಿ ಉಲ್ಲೇಖವಾಗಿದೆ ಏನಂತ ಹೇಳಿದ್ರೆ, ಯಾವುದೇ ಸರ್ಕಾರ ಇಷ್ಟವರೆಗೆ ಬಂಟ ಸಮಾಜವನ್ನು ಗುರುತಿಸಿದಂಥ ವಿಚಾರಗಳು, ಸರ್ಕಾರದ ಮಟ್ಟದಲ್ಲಿ ಗುರುತಿಸಿದಂಥ ವಿಚಾರಗಳು ಇಲ್ಲ ಅನ್ನುವ ಒಂದು ಅಭಿಪ್ರಾಯ ಒಮ್ಮತವಾಗಿ ಬಂದಿತ್ತು. ಹಾಗೆ ಪ್ರಣಾಳಿಕೆಯಲ್ಲಿ ಸರ್ಕಾರ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಬಂಟ ನಿಗಮ ಸ್ಥಾಪನೆ ಮಾಡ್ತೀವಿ ಅನ್ನೋ ವಿಚಾರವನ್ನು ನಾವು ಎಲ್ಲ ಕಡೆ ಚುನಾವಣೆ ಪ್ರಚಾರಕ್ಕೆ ಹೋಗುವಾಗ ನಾವು ಅಲ್ಲಿ ಹೇಳ್ಕೊಂಡು ಬಂದಿದ್ದೀವಿ. ಆ ರೀತಿಯಾಗಿ ಮೊನ್ನೆ ಆ ವಿಧಾನಸಭೆಯಲ್ಲಿ ಕಲಾಪ ಆಗ್ತಿರುವಾಗ ಕೂಡ ನಾನು ಈ ವಿಚಾರವನ್ನು ಉಲ್ಲೇಖ ಮಾಡಿದ್ದೆ. ಆನಂತರ ಒಂದು ತಿಂಗಳ ನಂತರ ನಮಗೆ ಮುಖ್ಯಮಂತ್ರಿಗಳು ಪ್ರತಿಯೊಂದು ಈ ಭಾಗದ ಶಾಸಕರಿಗೆ, ವಿಧಾನ ಪರಿಷತ್ ಸದಸ್ಯರಿಗೆ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆಗೆ ಒಂದು ಚರ್ಚೆಗೆ ಅವಕಾಶ ಕೊಟ್ಟಿದ್ರು. ಆವಾಗ ಮಂಜುನಾಥ ಭಂಡಾರಿ ಅವರು ಇದನ್ನು ಉಲ್ಲೇಖ ಮಾಡಿ, ಬೇರೆ ಬೇರೆ ನಿಗಮದ ಬಗ್ಗೆ, ನೀವು ಬಿಲ್ಲವ ಸಮಾಜದ ಬಗ್ಗೆ ಇರ್ಬೋದು, SC/ST ಸಮಾಜದ ಬಗ್ಗೆ ಇರ್ಬೋದು, ಇಲ್ಲಿ ಏನೋ 10-14 ಪ್ರಣಾಳಿಕೆಯಲ್ಲಿ ನಾವು ಕೊಟ್ಟಿದ್ದೇವೆ, ಅದರ ಬಗ್ಗೆ ಅದರ 14 ವಿಚಾರಗಳ ಕೂಡ ಚರ್ಚೆ ಮಾಡುವಾಗ ಈ ಬಂಟ ನಿಗಮದ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಿದ್ವಿ, ಒತ್ತಡವನ್ನು ತಂದಿದ್ವಿ. ಮೊನ್ನೆ ಮುಖ್ಯಮಂತ್ರಿಗಳು ವಿಶ್ವ ಬಂಟರ ಸಮ್ಮೇಳನಕ್ಕೆ ಬರುವಾಗ ನಾನು ಮತ್ತು ಮಂಜುನಾಥ ಭಂಡಾರಿ ಅವರು ಅವರ ಹತ್ರ, ನೀವು ಇದೇ ಕಾರ್ಯಕ್ರಮದಲ್ಲಿ ಅದನ್ನು ನೀವು ಜನರಿಗೆ ತಿಳಿಸಬೇಕು, ನಿಮ್ಮ ನೆಕ್ಸ್ಟ್ ಬಜೆಟ್ನಲ್ಲಿ ಅದನ್ನು ಸೇರಿಸುವಂಥ ಕೆಲಸಗಳು ಆಗಬೇಕು ಅನ್ನೋ ವಿಚಾರವನ್ನು ಅವರ ಗಮನಕ್ಕೆ ತಂದಾಗ ಅವರು ಒಂದಷ್ಟು 10-15 ನಿಮಿಷ ನಾವು ಚರ್ಚೆ ಮಾಡಿ ಆನಂತರ ಒಮ್ಮತದ ನಿರ್ಧಾರಕ್ಕೆ ಬಂದು ಅದನ್ನು ಇವತ್ತು ಮೊನ್ನೆ ಅಲ್ಲಿ ಅವರು ಅನೌನ್ಸ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದರಿಂದ ಬರೀ ಬಂಟ ಸಮಾಜಕ್ಕೆ ಅಂತಲ್ಲ, ಒಟ್ಟು ನಾವು ಪ್ರಣಾಳಿಕೆಯಲ್ಲಿ ಕೊಟ್ಟಿರುವಂಥ ಎಲ್ಲ ವಿಚಾರಗಳನ್ನು ತಗೊಂಡು ಒಂದು 10 ಏನು ವಿಚಾರಗಳಿದೆ ಅದನ್ನು ಪೂರ್ತಿ ಒಂದು ಹಂತದಲ್ಲಿ ನಾವು ಮಾಡುವಂಥ ಕೆಲಸದಲ್ಲಿ ನಾವು ಇಲ್ಲಿಯ ಪ್ರಮುಖರು ಏನಿದ್ದಾರೆ ಅದಕ್ಕೆ ಕೆಲಸವನ್ನು ಮಾಡ್ತಾ ಇದ್ವಿ. ಅದರೊಳಗೆ ಮೊನ್ನೆ ನಮಗೊಂದು ಅವಕಾಶ ಸಿಕ್ಕಿದ್ರೆ ಅದನ್ನು ಬಳಸಿಕೊಂಡು ಬಂಟರ ನಿಗಮವನ್ನು ಮಾಡುವಂಥದ್ದನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ. ಇವಾಗ ಬೇರೆ ಪಕ್ಷದವರು, ಭಾರತೀಯ ಜನತಾ ಪಕ್ಷದವರು ಹೇಳ್ತಾ ಇದ್ದಾರೆ 5 ಗ್ಯಾರಂಟಿಗಳನ್ನು ಸರ್ಕಾರ ಕೊಟ್ಟಿದೆ. ಈ 5 ಗ್ಯಾರಂಟಿಗಳನ್ನು ಕೊಟ್ಟದನ್ನು ಬೇರೆ ಪಕ್ಷದವರಿಗೆ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅದರಲ್ಲೂ 2,000 ರೂಪಾಯಿ ಮಹಿಳೆಯರಿಗೆ ಕೊಟ್ಟು, ಕರೆಂಟು ಉಚಿತವಾಗಿ ಕೊಟ್ಟು, ಬಸ್ ಪಾಸ್ ಉಚಿತವಾಗಿ ಕೊಟ್ಟು, 5 kg ಅಕ್ಕಿಯನ್ನು ಅವರ ಅಕೌಂಟಿಗೆ ದುಡ್ಡು ಕೊಡುವ ಮುಖಾಂತರ ಮಹಿಳೆಯರ ಕೈಯನ್ನು ಗಟ್ಟಿ ಮಾಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡಿದೆ. ಬೇರೆ ಕಡೆ ಎಲ್ಲ ಹೇಳುವಾಗ ಹೇಳ್ತಾರೆ, ಇವತ್ತು ಕಾಂಗ್ರೆಸ್ನವರು ಏನು ಮಾಡಿಲ್ಲ, ಅಭಿವೃದ್ಧಿಗೆ ದುಡ್ಡು ಮಾಡ್ತಾ ಇಲ್ಲ, ಬರೀ ಗ್ಯಾರಂಟಿಗೆ ಮಾತ್ರ ದುಡ್ಡು ಕೊಡ್ತಾ ಇದ್ದಾರೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಈ 2,000 ರೂಪಾಯಿ ಏನು ಕೊಡ್ತಾರೆ, 740 ಕೋಟಿ ರೂಪಾಯಿ ಬರ್ತದೆ. ಇದನ್ನು ಯಾಕೆ ಜನ ಹೇಳ್ತಾ ಇಲ್ಲ? 740 ಕೋಟಿ ಪ್ರತಿ ಮನೆ ಮಹಿಳೆಗೆ 2,000 ರೂಪಾಯಿ ಬರ್ತದೆ. ಹೌದು, 6 ಕೋಟಿ ರೂಪಾಯಿ ಇನ್ನೂ ಬಾಕಿ ಇದೆ. ತಾಂತ್ರಿಕ ತೊಂದರೆಯಲ್ಲಿ 96% ಮಹಿಳೆಯರು ಇದನ್ನು ಪಡೆಯುವಂಥದ್ದಾಗಿದೆ. 4% ಬಾಕಿ ಇದೆ. ಯಾಕಂತಂದ್ರೆ ರೇಷನ್ ಕಾರ್ಡಲ್ಲಿ ತೊಂದರೆ ಇಡುವುದು, ಬೇರೆ ಬೇರೆ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಇಲ್ಲಿ ಬಾಕಿ ಇರುವಂಥದ್ದು. ಇಷ್ಟು ಹಣ ಬರುವಾಗ ಅವರಿಗೆ ಮನೆಯ ಒಂದು ಶಕ್ತಿಯನ್ನು ಗಟ್ಟಿ ಮಾಡುವಂತ ಉದ್ದೇಶ ಇಟ್ಕೊಂಡು ಈ ಕೆಲಸಗಳನ್ನು ಮಾಡ್ತಾರೆ. ನಿಮ್ಗೆ ನೋಡಿರ್ಬೋದು, ಧರ್ಮಸ್ಥಳ, ಸುಬ್ರಹ್ಮಣ್ಯದಲ್ಲೆಲ್ಲ ಬಸ್ಗಳು ಬಂದು ನಿಂತರೆ ಮಹಿಳೆಯರೇ ಹತ್ತಿ ಹೋಗುವಂಥದ್ದು, ಅವರೇ ಬರುವಂಥದ್ದು. ಇಲ್ಲಿ ನಮ್ಮ ಈ ಕೇಂದ್ರಗಳಿಗೆಲ್ಲ ಭೇಟಿ ಎಲ್ಲ ಜಾಸ್ತಿ ಆಗಿದೆ. ನಾನು ಪುತ್ತೂರಿನ ವಿಚಾರ ಹೇಳುವುದಿದ್ರೆ, ಪುತ್ತೂರಿನ ಇತಿಹಾಸದಲ್ಲಿ ಇಷ್ಟರೊಳಗೆ 1,000 ಕೋಟಿ ಅನುದಾನ ಬಂದಿಲ್ಲ. ನನ್ನ ಕ್ಷೇತ್ರಕ್ಕೆ 1,010 ಕೋಟಿ ರೂಪಾಯಿ ಅನುದಾನ ಬಂದಿದೆ. ಪೇಪರಲ್ಲಿ ಮಾತ್ರ ಬಂದದಲ್ಲ, ಟೆಂಡರ್ ಆಗಿ ಕಾಮಗಾರಿಯು 18 ತಿಂಗಳಲ್ಲಿ ಮುಗಿಸ್ಲಿಕ್ಕೆ ಟೆಂಡರ್ ಕೂಡ ಆಗಿ ಕಾಮಗಾರಿ ಆರಂಭ ಆಗ್ತದೆ. ಇಡೀ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಕುಡಿಯುವ ನೀರಿನ ಯೋಜನೆಗೆ
1,010 ಕೋಟಿ ರೂಪಾಯಿ ಬಂದಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇದರ ಇತಿಹಾಸದಲ್ಲಿ ಬಂದು ಯಾವ 1,010 ಕೋಟಿ ರೂಪಾಯಿ? ನಿಮಗೆಲ್ಲ ಗೊತ್ತಿರಬಹುದು, ಕೊಯ್ಲದಲ್ಲಿ ಪಶುವೈದ್ಯಕೀಯ ಕಾಲೇಜು ಆರಂಭ ಆಗಿತ್ತು. ಹಿಂದೆ ಕಾಂಗ್ರೆಸ್ ಬಿಜೆಪಿ ಸರ್ಕಾರ ಇತ್ತು, ಅದಕ್ಕೆ ಮುಂಚೆ ಕಾಂಗ್ರೆಸ್ ಸರ್ಕಾರ ಇತ್ತು. ಆವಾಗ 100 ಕೋಟಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇರುವಾಗ 100 ಕೋಟಿ ಕೊಟ್ಟು ಕೊಯ್ಲದಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಪಶುವೈದ್ಯಕೀಯ ಕಾಲೇಜು ವ್ಯವಸ್ಥೆ ಮಾಡಿದ್ರು. ಎಲ್ಲ ಬಿಲ್ಡಿಂಗ್ ಎಲ್ಲ ಬಂದಿದೆ. 5 ವರ್ಷದಲ್ಲಿ ಬಿಜೆಪಿ ಸರ್ಕಾರದ ಇಲ್ಲಿ ಮಂತ್ರಿಗಳಿದ್ರು, ಬೇರೆ ಬೇರೆ ಜವಾಬ್ದಾರಿ ಹೊತ್ತ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಮಾನ ಆದವರು ಇಲ್ಲಿದ್ರು. ಆದರೆ 1 ರೂಪಾಯಿಯನ್ನು ಬಿಡುಗಡೆ ಮಾಡಲಿಲ್ಲ. ನಾನು ಇವತ್ತು 4 ತಿಂಗಳಲ್ಲಿ 24 ಕೋಟಿ ಬಿಡುಗಡೆ ಮಾಡುವ ಮುಖಾಂತರ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅಲ್ಲಿ ಪುತ್ತೂರಿನಲ್ಲಿ ಪಶುವೈದ್ಯಕೀಯ ಶಾಲೆಗೆ ಆರಂಭವಾಗಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮುಖ್ಯಮಂತ್ರಿಗಳು ಮಾಡಿಕೊಟ್ಟಿದ್ದಾರೆ. ಯಾಕೆ 24 ಕೋಟಿ ಕೊಡುವ ಭಾಗ್ಯ ಯೋಗ್ಯತೆ ಇರಲಿಲ್ವ ಅವರಿಗೆ? ಇಷ್ಟು ದಪ್ಪ 4 ಇಂಚು ಧೂಳು ಹಿಡಿದಿದೆ ಆ ಬಿಲ್ಡಿಂಗ್ ಅಲ್ಲಿ. ಆ ಬಿಲ್ಡಿಂಗ್ ಅನ್ನು ನೋಡ್ಬೇಕು ನೀವು. ಒಂದು 3-3.5 ಸಾವಿರ ಬೇರೆ ಬೇರೆ ಪಶುವೈದ್ಯಕೀಯ ಕಾಲೇಜ್ ಆರಂಭ ಆದರೆ ಒಂದು 3 ವರ್ಷ, ಪ್ರತಿ ವರ್ಷ ಸಾಧಾರಣ 750 ಜನ ಬರ್ತಾರೆ. 3 ವರ್ಷ ಆಗುವಾಗ 750, ಅದನ್ನು 3,500 ಜನ ಆಯ್ತು. ಎಷ್ಟು ಜನರಿಗೆ ಅಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಗ್ತದೆ, ಎಷ್ಟು ಹೊರಗಡೆಯಿಂದ ಜನ ಬರ್ತಾರೆ. ಬೇರೆ ದೇಶದಲ್ಲಿ ವೈದ್ಯರಿಗೆ ಅತ್ಯಂತ ಹೆಚ್ಚಿನ ಬೇಡಿಕೆ ಇದೆ. ಈ ರೀತಿಯಲ್ಲಿ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಅದನ್ನು ಕೂಡ ನಾವು ಆರಂಭ ಮಾಡುವಂತ ಕೆಲಸವನ್ನು ಮಾಡ್ತಿರ್ತೇವೆ. ಪುತ್ತೂರಿನಲ್ಲಿ 70 ಕೋಟಿ ರೂಪಾಯಿದಲ್ಲಿ ನಾವು KMF ಅನ್ನು ಶಿಫ್ಟ್ ಮಾಡಲಿಕ್ಕೆ ಎಲ್ಲ ಯೋಜನೆಗಳನ್ನ ಹಾಕಿದ್ದೇವೆ. ಸುಳ್ಯ, ಬೆಳ್ತಂಗಡಿ ಮತ್ತೆ ಪುತ್ತೂರಿನಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡುವಂತಹ ಜಾಗಗಳು, ತಾಲೂಕುಗಳು. ಅಲ್ಲಿಂದ ಮಂಗಳೂರಿಗೆ ತರ್ತಾರೆ, ಮಂಗಳೂರಿಂದ ಪ್ಯಾಕ್ ಮಾಡಿ ವಾಪಸ್ ಪುತ್ತೂರಿಗೆ, ವಿಟ್ಲ ಆ ಕಡೆಗೆ ಸಪ್ಲೈ ಮಾಡ್ತಾರೆ, ಕೊಡಗಿಗೆ ಸಪ್ಲೈ ಮಾಡ್ತಾರೆ. 1 ಲೀಟರ್ 5 ರೂಪಾಯಿ ಉಳಿತದೆ ಅವರಿಗೆ. ನಾವೀಗ 10 ಎಕರೆ ಜಾಗೆಯಲ್ಲಿ ಪುತ್ತೂರಿನಲ್ಲಿ ಕೊಟ್ಟು KMF ಅನ್ನು ಸುಮಾರು 70 ಕೋಟಿ ರೂಪಾಯಲ್ಲಿ ಸೆಕೆಂಡ್ ಪ್ಲಾಂಟ್ ಮಾಡುವಂತ ಯೋಜನೆಗೆ ಆಲ್ರೆಡಿ ಗವರ್ಮೆಂಟ್ ಇಂದ ಜಾಗ ಮಂಜೂರಾಗ್ತದೆ. ಆ ಕೆಲಸಗಳು ನಡೀತಾ ಇದೆ. ಒಟ್ಟಿನಲ್ಲಿ ಎಲ್ಲ ಕಡೆ ತುಳುವಿನ ಬಗ್ಗೆ ನಮ್ಮ ಸರ್ಕಾರದಲ್ಲಿ ಈಗ ಹೆಚ್ಚುವರಿ ಭಾಷೆಯಾಗಿ ಅದನ್ನು ತಗೊಳ್ಬೇಕು. ಆ ವಿಚಾರದಲ್ಲೂ ನಾವು ವಿಧಾನಸಭೆಯಲ್ಲಿ ಮಾತಾಡುವಂತ ಕೆಲಸವನ್ನು ಮಾಡಿದ್ವಿ. ಇಡೀ ತುಳುವಿನ ಬಗ್ಗೆ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ, ನೀವು ಕೇರಳವನ್ನು ತಗೊಂಡು ಸುಮಾರು 12 ಹೆಚ್ಚುವರಿ ಭಾಷೆಗಳಿದ್ದಾವೆ. ವೆಸ್ಟ್ ಬೆಂಗಾಲಲ್ಲಿ 14 ಇದೆ. ಕರ್ನಾಟಕದಲ್ಲಿ ನಮ್ಮ ತುಳುವರು ಎಲ್ಲ ಜಾತಿ ಧರ್ಮದವರು ಮಾತಾಡುವಂತ ಭಾಷೆ. ಒಂದು 5 ಇಲಾಖೆಗಳಿಂದ ಅದಕ್ಕೆ NOC ಬರಲಿಕ್ಕಿದೆ. 1 ಇಲಾಖೆಯಿಂದ ಆಲ್ರೆಡಿ NOC ಬಂದಿದೆ. ಇನ್ನು 4 ಇಲಾಖೆಗಳಿಂದ NOC ಬಂದರೆ ಮುಂದಿನ 5-6 ತಿಂಗಳಲ್ಲಿ ಖಂಡಿತ ತುಳುವನ್ನು ಕೂಡ ಹೆಚ್ಚುವರಿ ಭಾಷೆಯಾಗಿ ತಗೊಳ್ಳುವಂತ ಕೆಲಸವನ್ನು ಮಾಡ್ತೀವಿ. ಸರ್ಕಾರ ಮೊನ್ನೆನೆ 1 ಕೋಟಿ ರೂಪಾಯಿಯನ್ನು ಘೋಷಣೆ ಮಾಡಿದ್ದಾರೆ. DK ಶಿವಕುಮಾರ್ ಅವರು ಪ್ರತಿ ಕಂಬಳಕ್ಕೆ 5 ಲಕ್ಷ ರೂಪಾಯಿ ಕೊಡುವಂಥದ್ದು. ಬ್ಯಾಂಗ್ಳೂರಿನಲ್ಲಿ ಕಂಬಳವನ್ನು, ಇದು ನಮ್ಮ ವೀರ ಕ್ರೀಡೆ. ಇವತ್ತು ಕಂಬಳ ಉಳಿಬೇಕಿದ್ರೆ ನಿಮ್ಮಂತ ಮಾಧ್ಯಮದವರ ಸಹಕಾರದಿಂದ ಬಹುಶಃ ಅದು ಉಳಿಯುವಂಥದ್ದಾಗಿದೆ. ಇವತ್ತು ಬ್ಯಾಂಗ್ಳೂರಿನಲ್ಲಿ ಕೂಡ ಕಂಬಳವನ್ನು ಮಾಡಬೇಕು ಅನ್ನೋ ವಿಚಾರ ಬಿಟ್ಕೊಂಡು ಅದಕ್ಕೂ ಸರ್ಕಾರ ನಮಗೆ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಕೊಡ್ತಾ ಇದೆ. ಬ್ಯಾಂಗ್ಳೂರಿನಲ್ಲಿ ತುಳು ಭವನ ನಿರ್ಮಾಣ ಆಗಬೇಕು, ತುಳು ಭವನಕ್ಕೆ 1 ಎಕರೆ ಜಾಗ ಕೊಡಬೇಕು. ಎಲ್ಲ ಮನವಿಗಳನ್ನು ಮುಖ್ಯಮಂತ್ರಿಗಳ ಹತ್ರ ನಾವು ಇಟ್ಟಿದ್ದೇವೆ. ಉಪಮುಖ್ಯಮಂತ್ರಿಗಳು ಇದಕ್ಕೆ ಒಪ್ಪಿಕೊಂಡಿದ್ದಾರೆ. ಮಹಿಳೆಯರಿಗೆ ಕೊಟ್ಟಂಥದ್ದು ಆ ಮನೆ ಗಟ್ಟಿ ಆಗ್ತಾ ಇದೆ. ಇವತ್ತು ಎಲ್ಲ ಕಡೆ ಮಹಿಳೆಯರು ಆ ಶಕ್ತಿಯನ್ನು, ನಿಮ್ಮ ಬಸ್ ಇರ್ಬೋದು, ಅಕ್ಕಿ ಇರ್ಬೋದು, ಇಲ್ಲದಿದ್ರೆ ಕರೆಂಟ್ ಬಿಲ್ ಇರ್ಬೋದು, ಇದರಿಂದ ಜನಸಾಮಾನ್ಯರಿಗೆ ಮುಟ್ಟುವಂತ ಕೆಲಸ ಆಗಿದೆ. ವಿರೋಧ ಪಕ್ಷಗಳಿಗೆ ಇದನ್ನು ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅದರಿಂದ ಅವರು ಅಪಪ್ರಚಾರವನ್ನು ಮಾಡ್ತಾನೆ ಇದ್ದಾರೆ. ಅವರು ಆತ್ಮಾವಲೋಕನ ಮಾಡಬೇಕು. 5 ವರ್ಷದಲ್ಲಿ ಸರ್ಕಾರ ನಡೆಸಿದರು. ನನ್ನ ಪ್ರಶ್ನೆ ಒಂದೇ, 5 ವರ್ಷದಲ್ಲಿ ಈ ರಾಜಸ್ವ ಹೈಯೆಸ್ಟ್ ಕೊಡುವಂತ ಒಂದು ಜಿಲ್ಲೆ ಇದ್ರೆ ಬ್ಯಾಂಗ್ಳೂರು ಬಿಟ್ರೆ ನಮ್ಮ ದಕ್ಷಿಣ ಕನ್ನಡ. ಬಜೆಟಿನಲ್ಲಿ 1 ರೂಪಾಯಿ ಆದ್ರೂ ಕೊಡುವಂತ ಕೆಲಸಗಳಾಗಿದೆಯಾ? ನೀವು 5 ವರ್ಷದ ಬಜೆಟ್ ಅನ್ನು ತಗೊಳ್ಳಿ, 1 ರೂಪಾಯಲ್ಲಿ ಬಜೆಟ್ ಅನ್ನು ಕೊಡುವಂತ ಕೆಲಸಗಳು ಆಗಿದೆಯಾ? ಇದನ್ನು ವಿಮರ್ಶೆ ಮಾಡಬೇಕು. ನಾವು ಟ್ಯಾಕ್ಸ್ ಕಟ್ತೀವಿ, ಬಾಕಿ ಮಾಡ್ತೀವಿ, ಅಭಿವೃದ್ಧಿ ಕೆಲಸಗಳು ಎಲ್ಲಿ ಆಗ್ತಾ ಇದೆ? ನೀವು ಬ್ಯಾಂಗ್ಳೂರಿನಲ್ಲಿ ಹೋಗಿ ಕಾರಲ್ಲಿ, ನಿಮ್ಮ ಸ್ವಂತ ಕಾರಲ್ಲಿ ಬ್ಯಾಂಗ್ಳೂರು ನಾವು ಎಷ್ಟು ವರ್ಷದಿಂದ ಪರದಾಡ್ತಾ ಇದ್ದೇವೆ ಅನ್ನೋದನ್ನು ನೋಡ್ಬೋದು. ಒಂದು ಮಾಣಿಯಿಂದ ಮೈಸೂರಿನವರೆಗೆ ನ್ಯಾಷನಲ್ ಹೈವೇಗೆ ರೋಡ್ ಹ್ಯಾಂಡ್ ಓವರ್ ಆಗಿದೆ. ಒಂದು 4 ಲೇನ್ ಮಾಡಲಿಕ್ಕೆ ಒಂದು ನ್ಯಾಷನಲ್ ಹೈವೇ ಗೈಡ್ಲೈನ್ಸ್ ಅಲ್ಲಿ ಒಂದು ಕ್ಲಾಸ್ ಇದೆ. ಯಾವುದೇ ಒಂದು ತಾಲೂಕು ವಿದಿನ್ 20 ಕಿಲೋಮೀಟರ್ಸ್ ರೇಡಿಯಸ್ ಅಲ್ಲಿ ಇದ್ರೆ ಆ ಕಡೆ ರಸ್ತೆ ನ್ಯಾಷನಲ್ ಹೈವೇಗೆ ಹ್ಯಾಂಡ್ ಓವರ್ ಆಗಿದ್ರೆ ಇಟ್ ವಿಲ್ ಎಲಿಜಿಬಲ್ ಫಾರ್ ದ 4 ಲೈನ್ ಆನ್ ದ ಪ್ರಯಾರಿಟಿ ಅಂತ ಒಂದು ಕ್ಲಾಸ್ ಇದೆ. ಮಾಣಿಯಿಂದ ಪುತ್ತೂರಿಗೆ ಇಳಿದು 18 ಕಿಲೋಮೀಟರ್.
ಈ ಪ್ರಯಾರಿಟಿಗೆ ಸೇರಿಸುವಂತಹ ಕೆಲಸಗಳು ಆಗಬೇಕು. ಅಭಿವೃದ್ಧಿ ಬಂದಾಗ ರಾಜಕೀಯವನ್ನು ಸ್ವಲ್ಪ ಹಿಂದೆ ಇಡಬೇಕು. ನಾನು ಹೇಳುವುದೇ ಯಾಕಂತ ಹೇಳಿದ್ರೆ ಅಲ್ಲಿಂದ ಮಾಡ್ಬೋದು, ಆಕ್ಷನ್ ಪ್ಲಾನ್ ಅಲ್ಲಿ ಸೇರಿಸುವಂತಹ ಕೆಲಸಗಳನ್ನು ಮಾಡಬೇಕು. ನಾವು ಬೇರೆ ಏನ್ ಮಾಡ್ಲಿಕ್ಕೆ ದುಡ್ಡು ಕೊಡ್ಲಿಕ್ಕೆ ಏನಿಲ್ಲ, ನ್ಯಾಷನಲ್ ಹೈವೇ ಎಲ್ಲ ಕಡೆ ಆಗ್ತಾ ಇದೆ. ನಾವು ವಿ ಹ್ಯಾವ್ ಟು ಇನ್ಕ್ಲೂಡ್ ದಟ್ ಪ್ರಾಜೆಕ್ಟ್ ಇನ್ ದ ಆಕ್ಷನ್ ಪ್ಲಾನ್. ಇದಕ್ಕೂ ಮಾಡುವವರು ಯಾರಿಲ್ಲ. ನಾವು ಜೊತೆಯಲ್ಲಿ ಹೋಗುವಂತ ಕೇಳಿದ್ರು ಅದಕ್ಕೆ ಸಹಕಾರ ಕೊಡುವವರು ಇಲ್ಲ. 5 ವರ್ಷದಲ್ಲಿ ಏನೂ ಅಭಿವೃದ್ಧಿ ಮಾಡದೆ ಇವಾಗ ಗ್ಯಾರಂಟಿಗಳು ಹಾಗೆ ದುಡ್ಡು ಬರುವುದಿಲ್ಲ ಅನ್ನೋ ಹೇಳುವುದು ತಪ್ಪು. ಒಟ್ಟಿನಲ್ಲಿ ಅಭಿವೃದ್ಧಿ ಪೂರಕವಾಗಿ ನಾವು ಕೆಲಸ ಮಾಡುವ ಅವಶ್ಯಕತೆ ಇದೆ. ಇವತ್ತು ನಾವು ಪ್ರಣಾಳಿಕೆಯಲ್ಲಿ ಯಾವುದು ವಿಚಾರಗಳನ್ನು ಮಂಡಿಸಿದ್ದಾರೆ, ನಮ್ಮ ಮಂಜುನಾಥ ಭಂಡಾರಿ ಅವರು ಬೇರೆ ಇಲ್ಲ, ಬಿಲ್ ಅವರದ್ದು ನಿಗಮ ಇರಬಹುದು, ಬಾಕಿ ಅಲ್ಪಸಂಖ್ಯಾತರಿಗೆ ಬರುವಂತಹ ಯೋಜನೆಗಳಿರ್ಬೋದು, SC/STಗೆ ಒಂದು ಅವರ ಭವನಕ್ಕೆ ದುಡ್ಡು ಕೊಡ್ತೇವೆ ಅನ್ನೋ ವಿಚಾರವನ್ನು, ಆರ್ಥಿಕ ಸಹಾಯ ಕೊಡ್ತೀವಿ ಅನ್ನೋ ವಿಚಾರವನ್ನು ಕೂಡ ಪ್ರಣಾಳಿಕೆಯಲ್ಲಿ ಉಲ್ಲೇಖ ಮಾಡಿದ್ರು. ಅದರ ಬಗ್ಗೆನೂ ನಾವು ಉಲ್ಲೇಖ ಮಾಡಿದರೆ ಅವರ ಹತ್ರ ಪ್ರಾಜೆಕ್ಟ್ ರಿಪೋರ್ಟ್ ಕೊಡ್ಲಿಕ್ಕೆ ಹೇಳಿದ್ದಾರೆ. ಒಟ್ಟು 10 ಪ್ರಣಾಳಿಕೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಕೊಟ್ಟಿರುವಂಥದ್ದು, ಅದು ಪ್ರವಾಸೋದ್ಯಮಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿರುವಂಥದ್ದು. ಇದನ್ನೆಲ್ಲ ಹಂತ ಹಂತವಾಗಿ ತಗೊಳ್ಳುವಂಥ ಕೆಲಸವನ್ನು ಮಾಡ್ತೇವೆ. ಜೊತೆಯಲ್ಲಿ ಇಷ್ಟರವರೆಗೆ ಸರ್ಕಾರ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡ್ತೇವೆ ಅನ್ನೋ ವಿಚಾರವನ್ನು ನಿಮಗೆ ತಿಳಿಸ್ಲಿಕ್ಕೆ ನಿಮ್ಮನ್ನೆಲ್ಲ ಕರೆದಿದ್ದೀವಿ. ನಿಮಗೆಲ್ಲ ಎಲ್ಲರೂ ಬಂದಿದ್ದೀರಿ. ಈ ವಿಚಾರಗಳನ್ನು ಜನರ ಕಡೆಗೆ ಮುಟ್ಟಿಸುವಂತ ಕೆಲಸ ನಾವು ಮಾಡಬೇಕು ಅನ್ನೋದು ಕರೆಕ್ಟ್. ನೀವು ಅದು ನಮ್ಮ ದುರಾದೃಷ್ಟ. ನಾವು ಅದೇ ರಸ್ತೆಯಲ್ಲಿ ದಿವಸಕ್ಕೆ 2 ಸಲ ಹೋಗುವಂಥವ್ರು. ಈಗ ಅದು ಕಾಂಟ್ರಾಕ್ಟ್ ಆಗಲೇ ಎವರ್ಡ್ ಆಗಿದೆ. ಇದು ಕೇಂದ್ರ ಸರ್ಕಾರ ಮಾಡುವಂತ ಕೆಲಸಗಳು. ನಾವು ರಾಜ್ಯ ಸರ್ಕಾರ, ನಾವು MLAಗಳು ಎಷ್ಟು ಹೇಳಿದ್ರು NHAI ಅಂತ ಸಂಸ್ಥೆ ಅದನ್ನು ನಡೆಸ್ತಾ ಇರುವಂಥದ್ದು. ಇದು ನ್ಯಾಷನಲ್ ಹೈವೇ ಮಾಡುವಂತ ಕೆಲಸಗಳು. ರಾಜ್ಯ ಸರ್ಕಾರಕ್ಕೂ ಇದಕ್ಕೂ ಯಾವ ರೀತಿಯ ಕಂಟ್ರೋಲ್ಗಳು ಅದರಲ್ಲಿ ಇಲ್ಲ. ನಾವು ಏನು ಮಾಡ್ಬೋದು, ಜೋರು ಮಾಡಿ ರಸ್ತೆಯನ್ನು 3 ದಿವಸಕ್ಕೊಮ್ಮೆ, ನಿಮಗೆ ಮಾಹಿತಿ ಗೊತ್ತಿರ್ಬೋದು, 3 ದಿವಸಕ್ಕೊಮ್ಮೆ ಆ ಇಂಜಿನಿಯರ್ಗಳನ್ನು ಅದಕ್ಕೆ ಅಟ್ಲೀಸ್ಟ್ ಮೋಟರೇಬಲ್ ಮಾಡಬೇಕಂತ ಅವರ ಕಾಂಟ್ರಾಕ್ಟ್ ಅಲ್ಲಿದೆ. ಯಾರು ಕಾಂಟ್ರಾಕ್ಟ್ ತಗೊಳ್ತಾನೆ, ಈ ಹ್ಯಾಸ್ ಟು ಮೇಂಟೈನ್ ದ ರೋಡ್ ಅಂಡ್ ಈ ಹ್ಯಾಸ್ ಟು ಕೀಪ್ ದ ರೋಡ್ ಮೋಟರೇಬಲ್ ಅಂತ ಅದರಲ್ಲಿ ಕ್ಲಾಸ್ ಇದೆ. ಈ ಹ್ಯಾಸ್ ಟು ಮೇಂಟೈನ್. ಸೊ ನೀವು ಹೇಳಿದಾಗೆ ಅದು ನಮ್ಮ ಒಳಗಡೆ ಬರ್ತಾ ಇದ್ರೆ ಅವರನ್ನು ಮೇಲೆ ಕೆಳಗೆ ಮಾಡಿಬಿಟ್ಟು ಹೇಗೆ, ಇದು ನಮ್ಮ ದುರಾದೃಷ್ಟ. ಇನ್ನೊಂದು ಇದರ ಜೊತೆಯಲ್ಲಿದೆ, ಇನ್ನು ಜೊತೆಯಲ್ಲಿ ನಮಗೆ ಸುರಂಗ ಮಾರ್ಗಕ್ಕೂ ಹಿಂದೆ ಅದಕ್ಕೆ ಅನುಮತಿ ಇತ್ತು. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೂಡ NOC ಕೊಟ್ಟಿದೆ. ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡ್ಲಿಕ್ಕೆ ರೆಡಿ ಇದ್ದಾರೆ, ಸರ್ಕಾರದ ದುಡ್ಡು ಇಲ್ಲದೆ. ಇದನ್ನು ಇಂಟ್ರೆಸ್ಟ್ ತಗೊಂಡು ಮಾಡಬಹುದು. ಇದಕ್ಕೆ ಮಾಡ್ಲಿಕ್ಕೆ ಏನಿಲ್ಲ. ಪ್ರಪೋಸಲ್ ಇಲ್ಲಿ DPR ಎಲ್ಲ ಹಾಗೆ ಹೋಗಿ ಎಲ್ಲ ಆಗಿದೆ. ಇದನ್ನು ತಗೊಂಡು ನಮಗೆ ಮಾಡಿದ್ರೆ ಸುಮಾರು 10-20 ದಿವಸದ 25 ನಿಮಿಷದಲ್ಲಿ ನಮಗೆ ಸುರಂಗ ಮಾರ್ಗದೊಳಗೆ ಬರಬಹುದು. ಇವಾಗಲ್ಲಾದ್ರೆ ಡೌನ್ ದ ಲೈನ್ 4-5 ಇಯರ್ಸ್ ಅಲ್ಲಿ ಮಾಡಬಹುದು. ನಾನು ಮಂಜುನಾಥ ಭಂಡಾರಿಗಳು, ವಿವೇಕ್ ಜಸ್ವಾಲ್, ನಾವು ಮಂಜುನಾಥ ಭಂಡಾರಿಗಳು ರೀಜನಲ್ ಹೆಡ್ ಹೋಗಿ ಮೀಟ್ ಮಾಡಿ, ವಿವೇಕ್ ಜಸ್ವಾಲ್ ಅವರನ್ನು ಮೀಟ್ ಮಾಡಿ ಇದಕ್ಕೆ ಸ್ಪೀಡಪ್ ಮಾಡಬೇಕು. ಅವು ಕಾಂಟ್ರಾಕ್ಟರ್ಗೆ ಮಳೆಗಾಲದಲ್ಲಿ ಅವರು ಮಳೆಗಾಲ ಇರುವಾಗಲೂ ಕೆಲಸಗಳನ್ನು ಮಾಡಬಹುದು, ಕೆಲವು ಕೆಲಸಗಳನ್ನು ಮಾಡಬಹುದು. ನಾವು ಇಬ್ಬರು ಹೋಗಿ ಅವರನ್ನು ಮೀಟ್ ಮಾಡಿ ಅವರಿಗೆ ವಿವೇಕ್ ಜಸ್ವಾಲ್ ಮೀಟ್ ಮಾಡಿ ಅವರಿಗೆ ಹೇಳಿದೆ. ಮತ್ತೆ ಆನ್ಯುವಲ್ ಪ್ಲಾನ್ ಅಲ್ಲಿ ಕೂಡ ಇದನ್ನು ಸೇರಿಸಬೇಕಂತ ನಾನು ಅದನ್ನು ಕೂಡ ಮಾಡಿ ಟು ಜಾಲ್ಸು 1030 crores ಪ್ರಾಜೆಕ್ಟ್ ಇಲ್ಲಿಂದ ಹೋಗಿದೆ. ನಾನು ಅಪ್ರೂವಲ್ ತಗೋಬೇಕು, ಆನ್ಯುವಲ್ ಪ್ಲಾನಿಗೆ ಸೇರಿಸಬೇಕು, ಅದನ್ನು ಮಾಡಿದ್ದೀವಿ. ಇದನ್ನು ಸ್ಪೀಡ್ ಅಪ್ ಮಾಡಬೇಕಂತ ನಾವು ಇಬ್ಬರು ಜೊತೆಯಲ್ಲಿ ಹೋಗಿ 2 ದಿವಸ ಅವರ ಅಪಾಯಿಂಟ್ಮೆಂಟ್ ಕೇಳಿಕೊಂಡು ಹೋಗಿ ಮಾತಾಡಿರುವಂತ ಕೆಲಸ ಮಾಡಿದೆ. ನಿಮಗೆ ಗೊತ್ತಿರ್ಬೋದು, ಅದು ದೊಡ್ಡ ವಿಚಾರಗಳು. ಅವರಿಗೆ ಅವನದು ರೋಡೇ ಗೊತ್ತಿಲ್ಲ. ನಾವು ಹೋಗಿ ಕೇಳುವಾಗ ಮಾಣಿಯಿಂದ ಮೈಸೂರುವರೆಗೆ ರೋಡ್ ನ್ಯಾಷನಲ್ ಹೈವೇಗೆ ಹ್ಯಾಂಡ್ ಓವರ್ ಆಗಿದೆ ಅಂತ, ಹ್ಯಾಂಡ್ ಓವರ್ ಆಗಲಿಲ್ಲ ಅಂತ ಹೇಳುದು. ಮತ್ತೆ ಇನ್ನೂ ಚರ್ಚೆ ಮಾಡಿ ಗೂಗಲ್ ನೋಡಿ ದೆನ್ ಇಟ್ ಈಸ್ ದೇರ್ ಅಂತ ಹೇಳ್ತಾರೆ. ಆನ್ಯುವಲ್ ಪ್ಲಾನಿಗೆ ಹೋಗಿದೆ ಅಂತ ಗೊತ್ತಿಲ್ಲ. ಅವರು ಸೌತ್ ಇಂಡಿಯಾ ಇನ್ಚಾರ್ಜ್, ಲಾಟ್ ಆಫ್ ರೋಡ್ಸ್ ಅವರ ಅಂಡರಲ್ಲಿ ಬರ್ತಾ ಇದೆ. ಇದರ ಬಗ್ಗೆ ಹೇಳಿ ನಾನು ಮತ್ತೆ ಲಾಸ್ಟ್ಗೆ ಏನು ಹೇಳಿದೆ ಅಂತ ಹೇಳಿದ್ರೆ, ಮಾಣಿಯಿಂದ ಸಾಧಾರಣ ನೆಲ್ಲಿಯಾಡಿವರೆಗೆ ನನ್ನ ಜುರಿಡಿಕ್ಷನ್ ಬರುತ್ತೆ. ಉಪ್ಪಿನಂಗಡವರೆಗೆ ನಿಮ್ಮನ್ನು ರೋಡೇ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದೆ, ಜಾಗದವರನ್ನೇ ಬಿಡುವುದಿಲ್ಲ ಅನ್ಲೆಸ್ ಯು ಮೇಂಟೈನ್. ನನಗೆ ಉಪ್ಪಿನಂಗಡಿಯಲ್ಲಿ ನೀವು ಹೇಳಿದ 10 ಬಾರು ಈಗ 1 ವಾರದಿಂದ ನೀರು ಇಲ್ಲ, ಅಲ್ಲಿ ಒಂದು ತಡೆಗೋಡೆನೇ ಬಿದ್ದು ಹೋಗಿದೆ. ಸೊ ವಿ ಆರ್ ಕನೆಕ್ಟ್ ವಿತ್ ದ NH ಪೀಪಲ್ ಎವ್ರಿ ಡೇ. ದಟ್ ಇಸ್ ಅವರ್ ಡ್ರೀಮ್. ಒಮ್ಮೆ ಕಂಪ್ಲೀಟ್ ಆಗಲಿ, ನಾವು 30 ನಿಮಿಷದಲ್ಲಿ ಪುತ್ತೂರಿಗೆ ಮುಟ್ಬಿಡ್ತೀವಿ ಅಂತ ಇಲ್ಲ. ಡೆವಲಪ್ಮೆಂಟ್ ಅಲ್ಲಿ ದರ್ ಇಸ್ ನೋ ಕಾಂಪ್ರಮೈಸ್. ಅದರಲ್ಲಿ ಪಕ್ಷ ಬೇಡ.
ವಿ ವಿಲ್ ಡೆವಲಪ್. ನಮ್ಮ ಹೆಸರು ಇವತ್ತು ಮಲ್ಯ ಅವ್ರದ್ದು ಹೆಸರು ಉಳಿದಿದೆ ಹೇಗೆ? ಅವರು ಮನೆಯಿಂದ ತಂದು ಮಾಡಿದಲ್ಲ, ಬೋರ್ಡ್ ಮಾಡಿದ್ದು ಸರ್ಕಾರದ ಯೋಜನೆಗಳನ್ನು ತರುವಂಥದ್ದು. ಅಲ್ಲಿ ನಾವು ಇನ್ವಾಲ್ವ್ಮೆಂಟ್ ಆಗಬೇಕು. ಪಾರ್ಟಿ ಬರುವಾಗ ನಮಗೆ ಚುನಾವಣೆಗೆ ಹೋಗೋ ಪಾರ್ಟಿ ಬೇಕಾಗ್ತದೆ. ಕಾನ್ಸ್ಟಿಟ್ಯೂಷನ್ ಇನ್ವಾಲ್ವ್ಮೆಂಟ್ ಈಸ್ ನಾಟ್ ರೈಟ್. ನಾವು ನರೇಂದ್ರ ಮೋದಿ ಅವರ ಬಗ್ಗೆ ನಾನು ಕಮೆಂಟ್ ಮಾಡಲ್ಲ, ಅಷ್ಟು ದೊಡ್ಡ ಜನ ಆಗಲಿ. ನಾನು ಮೊನ್ನೆ 4 ತಿಂಗಳ ಇದ್ದೆ MLA. ಸೊ ಯಾವುದೇ ಪಾರ್ಟಿ ಆಗಲಿ ಕಾನ್ಸ್ಟಿಟ್ಯೂಷನಲ್ ಇನ್ವಾಲ್ವ್ಮೆಂಟ್ ಈಸ್ ನಾಟ್ ರೈಟ್. ನಾಳೆ ಒಬ್ಬರು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಇರ್ತಾರೆ. ಈಗ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಅವರ ಮೇಲೆ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡೋದು, ಇವರ ಮೇಲೆ ID ರೈಡ್ ಮಾಡೋದು, ED ರೈಡ್ ಮಾಡೋದು. ನಾಳೆ ಈಗ ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಪ್ರಧಾನಮಂತ್ರಿ ಆಗಿದ್ದಾರೆ. ಇನ್ನೊಬ್ಬರು ಯಾರ ಪ್ರಧಾನಮಂತ್ರಿ ಆದ್ರೆ ಈ ಕಾನ್ಸ್ಟಿಟ್ಯೂಷನಲ್ ಇನ್ವಾಲ್ವ್ಮೆಂಟ್ ED ಮತ್ತೆ ಇನ್ಕಮ್ ಟ್ಯಾಕ್ಸ್ ಮತ್ತೆ CBI ಇದನ್ನು ನಾವು ಪರ್ಸನಲ್ ಯೂಸ್ಗೆ ಬಳಸುವಂಥದ್ದು. ಕಾನ್ಸ್ಟಿಟ್ಯೂಷನ್ ಇನ್ವಾಲ್ವ್ಮೆಂಟ್ ಇಸ್ ನಾಟ್ ರೈಟ್. ದಟ್ ಈಸ್ ಮೈ ಒಪಿನಿಯನ್. ನಾಳೆ ಯಾರಾದ್ರೂ ಒಬ್ರು ರಾಜಕೀಯದಲ್ಲಿ ಹೇಳಲಿಕ್ಕೆ ಆಗುದಿಲ್ಲ ಯಾರು ಆಗ್ಬಹುದು ಅಂತ, ಆದ್ರೆ ಅವರು ಈ ತರ ಅದನ್ನು ಮಿಸ್ಯೂಸ್ ಮಾಡಿದ್ರೆ ವಾಟ್ ಇಸ್ ದ ಫೇತ್ ಇನ್ ಅವರ್ ನೇಷನ್? ಅದು ನೇಷನ್ ಲೈವ್ ಪ್ರಾಜೆಕ್ಟ್, ಅದರ ಬಗ್ಗೆನೂ ನಾನು ಚರ್ಚೆ ಮಾಡಿದ್ದೀನಿ. ನೀವು ಹೇಳಿದ್ದು ಕರೆಕ್ಟ್ ಇದೆ. ಅಲ್ಲಿ ಯಾರು ರೋಡ್ಗೆ ಎಂಟ್ರಿ ಆಗ್ಲಿಕ್ಕಿಲ್ಲ. ಇಲ್ಲಿಂದ ಹೊರಟ್ರೆ ಅಲ್ಲಿವರೆಗೆ ಬ್ಯಾರಿಕೇಡ್ ಆಗಿ 2 ಕಡೆ ಬಂದ್ ಮಾಡಿ ಫಸ್ಟ್ ಕ್ಲಾಸ್ ಸರ್ವಿಸ್ ರೋಡ್ ಮಾಡಿದ್ದಾರೆ. ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಆದ್ರೆ ನೋ ಕನ್ಸರ್ನ್, ಇದರಲ್ಲಿ ಯಾವುದೇ ರಾಜ್ಯ ಸರ್ಕಾರದ ವಿಚಾರಗಳು ಬರುವುದಿಲ್ಲ. ಅವರಿಗೆ ಟೆಂಡರ್ ಅದೇ ರೀತಿ. ನಾನು ಇದನ್ನು ಕೂಡ NHI ಒಬ್ರು ಹೊಸ ಇಂಜಿನಿಯರ್ ಬಂದಿದ್ದಾರೆ. ಈ ಕ್ಯಾನ್ ಜಸ್ಟ್ ಟೇಕ್ ದ ಕ್ಲಾರಿಫಿಕೇಶನ್ ಫ್ರಮ್ ಹಿಮ್. ಹೊಸೊಬ್ಬರೊಬ್ಬರು ಬಂದಿದ್ದಾರೆ NHAIಗೆ. ಅಲ್ಲಿಗೆ ಅದೇ ರೀತಿ ಟೆಂಡರ್ ಆಗಿರುವಂಥದ್ದು. ಇಲ್ಲಿಗೆ ಇದು ಹಳೆ ರೀತಿಯ ಟೆಂಡರು. ಇದು 3 ವರ್ಷದ ಹಿಂದೆ ಆಗಿರುವಂಥದ್ದು. ಅದು ರೀಸೆಂಟ್ ಟೆಂಡರ್. ನೀವು ಹೇಳೋದು ಕರೆಕ್ಟ್. ಇದೆಲ್ಲ ಡನ್ ಬೈ ದ NHAI ಮತ್ತು ಸೆಂಟ್ರಲ್ ಗೌರ್ಮೆಂಟ್. ಇದಕ್ಕೆ ಸ್ಟೇಟ್ ಗೌರ್ಮೆಂಟ್ ಡಿಸೈನ್ ಕೊಡ್ಲಿಕ್ಕೆಲ್ಲ ಏನಿಲ್ಲ. ಒಮ್ಮೆ NHAIಗೆ ನಮ್ಮ ರೋಡನ್ನು ಹ್ಯಾಂಡ್ ಓವರ್ ಮಾಡಿದ್ರೆ, NHಗೆ ರೋಡನ್ನು ಹ್ಯಾಂಡ್ ಓವರ್ ಮಾಡಿದ್ರೆ ಪಾರ್ಟ್ ಆಫ್ ನೇಷನಲ್ ಹೈವೇ. ಅವ್ರ ಹತ್ರ ಕೇಳ್ಬೋದು ಅಷ್ಟೇ. ನಾವು ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಕೇಳ್ಬೋದು. ಇನ್ನೊಂದು ಸ್ವಲ್ಪ ನಿಮಗೆ ಮುಂದೆ ಹೋಗಿ, ನಾನು ಇಲ್ಲಿ ಬೇಡ ಯಾರ ಹೆಸರು ಉಲ್ಲೇಖ ಮಾಡೋದು ಬೇಡ ಅಂತ ನಿಮ್ಮ ಹತ್ರ ಇಷ್ಟವರೆಗೆ ಉಲ್ಲೇಖ ಮಾಡಿಲ್ಲ. ಇದೆಲ್ಲ ಆ ಭಾಗದ ಸಂಸದರು ಅದನ್ನು ಸ್ವಲ್ಪ ನೋಡಬೇಕು ಅಂತ ನನ್ನ ವಿಚಾರ. ದೀಪತ್ತೆ ಊಟ ಮಾಡಿ ಬಲೆ ಬಲೆ ಯಾವ ಲೇಟ್ ಆಗಿ పోయి ఈ ఫర్నిచర్ ఇంక మస్తు ఇష్టాన్ని ఇల్లడి పోతాం పోయి బాబా ఏబే అంచె పండు వీకిది ఫర్నిచర్ ಮಾತಾಟೆప్పుడు ಮಾತೆಲ್ಲ ತುಂಬೊಂದು ಬಾಳ ಕುಲ್ಲರ ಮಸ್ತ್ ಖುಷಿ ಅಪ್ಪುಂಡು ಬಾಬಾ ಕುಲ್ಲರ್ನ ಬುಡ್ಸೋತಿಜ್ಜಿಗೆ ಅಂದ್ ಕೈತಲ್ ಇಲ್ಲಡ್ ಮಾತೆಲ್ಲ ವೀಕಿದ ಫರ್ನಿಚರ್ ಉಂಡು ಈರಿಂಗ ದಾಲ್ ದೆತ್ಕೋರ್ ಬಿನೆಜ್ಜಿ ಪೋಲೇರ್ ಬೇಬಿ ಯಬಾ ವೀಕೆ Bowla 2.0 विकेक बल्ले कनन निजा मन बल्ले कमी कासिडे दिल जिंजाले गर्दडिंचा कुल्लुले विकेक बल्ले कल्ले पोयिंद कापडे इन्निये बल्ले इतने बल्ले विके नंग ओके ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ